ರಸ್ತೆ ಅಪಘಾತದಲ್ಲಿ ಬಳಲುತ್ತಿದ್ದವರಿಗೆ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾನವೀಯತೆಯನ್ನ ಮರೆತಿದ್ದಾರೆ. ವರುಣಾ ಕ್ಷೇತ್ರದ ಮರಳೂರು ಗ್ರಾಮದ ಬಳಿ ಘಟನೆ ನಡೆದಿದ್ದು, ಕ್ಷೇತ್ರ ಪ್ರವಾಸದ ವೇಳೆ ರಸ್ತೆಯಲ್ಲಿ ಅಪಘಾತವಾಗಿ ಮಹಿಳೆ ಗಾಯಗೊಂಡಿದ್ರು. ಈ ವೇಳೆ ಕಾರು ನಿಲ್ಲಿಸಿ ಧೈರ್ಯ ಹೇಳಿ ಆಸ್ಪತ್ರೆಗೆ ಗಾಯಾಳುಗಳನ್ನ ಸಾಗಿಸಲು ವಾಹನ ವ್ಯವಸ್ಥೆಯನ್ನ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಸ್ಪಿಟಲ್ ಗಂಟೆ ಓಡಿಸ್ಕೊಳ್ಳೋಣ. ಕ್ಲಚ್ ಕಟ್ ಆಗಿದ್ಯಾ? ನಿಲ್ಸಿ ಗಾಡಿನ ಒಂತ ಸೈಡ್ ದರ್ಶಮಿ ನೀನು ಹೇಳಪ್ಪ ಯಾರ ಜಮೀನಲ್ಲಿ ಇವ್ರ ಅಲ್ಲಿ ನಿಂತಿರ್ತದೆ. ಬನ್ನಿ ನೀವು ಹತ್ತಿ ಗಾಡಿಗೆ ಹತ್ತಿ ಬನ್ನಿ ಬನ್ನಿ ಸರ್ ಬನ್ನಿ 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 ಬಿದ್ರಗುಡ್ ಬಿದ್ರಗುಡ್ ಬನ್ನಿ ಬನ್ನಿ ನೀವು ಇದು ಹಾಕ್ಸ್ಕೊಂಡ್ರಿ ಅಲ್ಲಿಂದ ಆಂಬ್ಯುಲೆನ್ಸ್